50% ಆಗದೆ ಇದ್ರು ನಮ್ ಮೈಕ್ರೋ ಬಡ್ಜೆಟ್ ಮಾಡಿತ್ತು 3 ಲಕ್ಷ ಗಂಟೆ ಕೆಪಾಸಿಟಿ ಇತ್ತು 10,000 ಕಟ್ತಾ ಇತ್ತು 5,000 ಕಟ್ಟೋರಿಗೆ ಎಷ್ಟು ಕೊಟ್ಟಿದ್ದೀರಾ 10,000 ಕಟ್ಟೋರಿಗೆ ಎಷ್ಟು ಕೊಡ್ಬೇಕು ನಮ್ಗೆ ಕೇಳಿದಕ್ಕೆ ಎಲ್ಲಿ ಕೊಟ್ಟಿದ್ದೀರಾ ಕೊಡ್ತಿದ್ರು ನಿಮ್ಗೆ ಕೊಟ್ಟಿಲ್ಲಲ್ಲ ಕೊಡದೇ ಇರೋ ಹೊತ್ತಿಗೆ ನಾವು ಕೇಳ್ತಾ ಇರೋದು ನಮಗ್ ದುಡ್ಡೇ ಬೇಡ ನಾವು ಅಂತ ಹೇಳ್ತಾ ಇದ್ದಲ್ಲ ನಮಗ್ ಕಡಿಮೆ ಆಗ್ಬೇಕು ಅಂತ ನಾವು ಕಡಿಮೆ ಮಾಡ್ತಾ ಇತ್ತ ಒಂದ್ ನಿಮಿಷ ನಾನು ಹೇಳ್ತೆ ಮೈಕ್ರೋ ಬಡ್ಜೆಟ್ ಬಾಂಡ್ ಅಂತ 50% ಅದು ಇದು ಅಂತ 3 ಲಕ್ಷ ಸಾಲ ತಗೊಂಡಿದ್ದೀನಿ 50% ಹಾಕಿ ಇನ್ಶೂರೆನ್ಸ್ ಬಾಂಡ್ ಮಾಡಿಸಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳವ್ರೆ ಅನುಕೂಲ ಆಗ್ತದೆ ಲೋನ್ ತಗೊಳಕ್ ಅನುಕೂಲ ಆಗುತ್ತೆ ಎಕ್ಸ್ಟ್ರಾ ಲೋನ್ ತಗೊಳಕ್ ಅನುಕೂಲ ಆಗುತ್ತೆ ಅಂತ ಹೇಳವ್ರೆ ಈಗ ಇಲ್ಲ ಅಂತ ಹೇಳ್ತಾರೆ ನಿಮ್ ಸವಾಸನೆ ನನಗೆ ಬೇಕಲ್ಲ ನೀವ್ ಹೇಳ್ದಂಗ ನಾನ್ ಕೇಳಕ್ ಹಾಕಲ್ಲ ನೀವ್ ಹೇಳ್ದಂಗ ನಾನ್ ಕೇಳ್ಕೊಂಡ್ ಬಂದಿರೋದ್ಗೆ ಹಿಂಗಾಗಿರೋದು ನೀವ್ ಹೇಳ್ದಂಗ ನಾವ್ ಕೇಳಕ್ ಹಾಕಲ್ಲ ಇನ್ನು ಒಂದ್ ಮೊಬೈಲ್ ಮಾಡ್ತೀನಿ ಬರ್ಲಿ 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 ನಾನು ಫಸ್ಟಿಂದಲೂ ಕೇಳ್ತಾ ಇದ್ದೀನಿ 1.5 ಲಕ್ಷ ಲೋನ್ ಆಗಕ್ಕ ಇದು 1.5 ಲಕ್ಷ ಲೋನಿಗೆ ನಿಮ್ದು ಈಗ ಇಲ್ಲ ಎಷ್ಟಿತ್ತು 50% ಆಗಿಲ್ಲ ಅವ್ರದ್ದು ಲೋನ್ ಅಂತ ಇರಲಿಲ್ಲ 50% ಆಗದೆ ಇದ್ರು ನಮ್ ಮೈಕ್ರೋ ಬಡ್ಜೆಟ್ ಮಾಡಿತ್ತು 3 ಲಕ್ಷ ಗಂಟೆ ಕೆಪಾಸಿಟಿ ಇತ್ತು ಮೈಕ್ರೋ ಬಜೆಟ್ ಎಷ್ಟು ಲಕ್ಷ 2 ಲಕ್ಷ 10,000 ಕಟ್ತಾ ಇತ್ತು 5,000 ಕಟ್ಟೋರಿಗೆ ಎಷ್ಟು ಕೊಟ್ಟಿದ್ದೀರಾ 10,000 ಕಟ್ಟೋರಿಗೆ ಎಷ್ಟು ಕೊಡ್ಬೇಕು 5,000 ಕಟ್ಟೋರಿಗೆ ಎಷ್ಟು ಕೊಟ್ಟಿದ್ದೀರಾ 1 ಲಕ್ಷ 10,000 ಕಟ್ಟೋರಿಗೆ ಎಷ್ಟು ಕೊಡ್ಬೇಕು 2 ಲಕ್ಷ ಕೊಡ್ತಾರೆ 2 ಲಕ್ಷ ಬಂದು 2 ಲಕ್ಷ ಕೊಡ್ತಾರೆ ಮತ್ತೆ ಇದು ಸಂಘಕ್ಕೂ 1 ಲಕ್ಷ ಕೊಡ್ತಾರೆ 3 ಲಕ್ಷ ಕೊಡ್ತಾರೆ ಎಲ್ ಕೊಟ್ಟಿದ್ದೀರಾ ನಮ್ಗೆ ಕೇಳಿದಕ್ಕೆ ಎಲ್ ಕೊಟ್ಟಿದ್ದೀರಾ ಕೊಡ್ತಿರು ನಿಮ್ಗೆ ಕೊಟ್ಟಿಲ್ಲಲ್ಲ ಕೊಡದೇ ಇರೋ ಹೊತ್ತಿಗೆ ನಾವು ಕೇಳ್ತಾ ಇರೋದು ಕೊಡದೇ ಇರೋ ಹೊತ್ತಿಗೆ ನಾವು ಕೇಳ್ತಾ ಇರೋದು ಎಂತ ಆಯ್ತು ಗೊತ್ತಾ ನಿಮ್ 4 ಜನ ಇದ್ದೀರಲ್ಲ 4 ಜನ ಪತಿ 1 ಜನ ಸೇರ್ಸ್ರವ್ರ ನಾವು ಮೊನ್ನೆನುವೆ ನಾವು ಕೇಳ್ದು ನಾವು ಹೇಳಿದೀನಿ ನಾನು ಓಪನ್ ಆಗಿ ಹೇಳಿದೀನಿ 80,000 ನಾನು ಕ್ಲಿಯರ್ ಮಾಡ್ತೀನಿ 1,30,000 ಕೊಡಿ ಅಂತಾನು ಹೇಳಿದೀನಿ ಮತ್ತು ದುಡ್ಡು ಕಟ್ಟಿ ಅಂತಂದ್ರೆ ಅಲ್ಲ ದುಡ್ಡು ಕೊಟ್ಟಿ ಅಂತ ಹಂಗಲ್ಲ ಅದು ತಪ್ಪು ನಾನಲ್ಲ ಹಂಗೆ ಮತ್ತೆ ಮೈಕ್ರೋ ಬಡ್ಜೆಟ್ ಎಂತ ಕಟ್ಟೋದು ಅಲ್ಲಲ್ಲ ಅದಲ್ಲ ಮೈಕ್ರೋ ಬಡ್ಜೆಟ್ ಹೆಂಗ್ ಕಟ್ಟೋದು ಎಂತಕ್ಕದು ಅಲ್ಲ ಸಾಲಕ್ಕೆ ಎಂತ ಸಾಲಕ್ಕೆ ಎಲ್ಲಿತ್ತು ಸಾಲ ಎಕ್ಸ್ಟ್ರಾ ಸಾಲ ಇತ್ತ ನಂದು ಎಷ್ಟು ಸಾಲ ಅಲ್ಲ ಮತ್ತೆ ಅಲ್ಲ ಮೈಕ್ರೋ ಬಡ್ಜೆಟ್ ಓವರ್ ಆಗಿ ತಗೊಳಕ್ಕೆ ಮತ್ತೆ ಕಟ್ಟಿರೋದು ಅದು ಹೌದು ಸಾಲ ಮತ್ತೆ ತಾವು ಕೊಡ್ಬೇಕದ ನೀವು 1 ಕೊಡ್ಬೇಕದನ್ನ ಈಗ ಹೇಳ್ತಾ ಇದ್ರಲ್ಲ ಇನ್ನೆಂತದ್ದು ನಿಮ್ದು 50% ಆಗಿಲ್ಲ ಅಂತ ಬೇರೆ ಹೇಳ್ತೀರಲ್ಲ ಉಲ್ಟಾ ಸೀದಾ ಮಾತಾಡೋದಲ್ಲ 50% ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತ ಯಾಕೆ ಹೇಳ್ತೀರಾ ಅಲ್ಲ ಒಂದೇ ಲೋನ್ ಮೈಕ್ರೋ ಬಡ್ಜೆಟ್ ಕೆಪಾಸಿಟಿ ಇತ್ತಲ್ಲ ಅದ್ರ ಮೇಲೆ ಅವ್ರು ಕೊಡ್ಬೋದಿತ್ತಲ್ಲ 50% ಯಾಕೆ ಹೇಳ್ತೀರಾ ಮತ್ತೆ ಅದೇ ಮೈಕ್ರೋ ಬಜೆಟ್ ಸೇರಿ ನಿಮ್ಮ 3 ಲಕ್ಷ 3 ಲಕ್ಷದ ನಿಮ್ದೆಲ್ಲ 1.70 ನೀವು ಒಂದು ತೆಗ್ದಿರಿ ನೀವು ಯಾವ 1.5 ತೆಗ್ದಿರಿ 1.5 ತೆಗ್ದು ಅದು 70 ದಿವಸ ಆಯ್ತು ಅದನ್ನ ನಾವು ಎಷ್ಟು ಕಟ್ಟಿತ್ತ 3 ಲಕ್ಷ ಲೋನ್ ಮಾಡಿ ಎಷ್ಟು ಕಟ್ಟಿತ್ತ ಹೇಳಿ 3 ಲಕ್ಷ ಲೋನ್ ಮಾಡ್ರ ನೀವು ಆ ಮೊದ್ಲಿನ ಸಾಲ ಎಲ್ಲ ಒಂದೇ ಲೋನ್ ಹತ್ತಣ್ಣ ಯಾಕೆ ಸುಮ್ನೆ ಇದ್ ಮಾಡ್ತಂದ್ರೆ ನಮಗ್ 3 ಲಕ್ಷ ಬೇಕಿಲ್ಲ ಅಂತ ಹೇಳ್ತಾ ಇದ್ವಲ್ಲ ನಮಗ್ ದುಡ್ಡೇ ಬೇಡ ನಾವು ಅಂತ ಹೇಳ್ತಾ ಇದ್ವಲ್ಲ ನಮಗ್ ಕಡಿಮೆ ಆಗ್ಬೇಕು ಅಂತ ನಾವು ಕಡಿಮೆ ಮಾಡ್ತಾ ಇತ್ತ ಒಂದ್ ನಿಮಿಷ ನಾನು ಹೇಳ್ತೆ ನಿಮ್ಗೀಗ ಲೋನ್ ಯಾವ್ದು ಹೇಳಿ ನೀವು ಕೇಳಿದೆ ಅಂತ ಲೋನ್ ಬೇಕು ನನ್ಗೆ ಅಂತ ಹೇಳದಲ್ದ ಲೋನ್ ಒಂದು ಮೆಂಬರಿಗೆ 1 ಲೋನ್ ಇಲ್ಲ 2 ಲೋನ್ ಅರ್ಥ ಆಯ್ತಾ ನಿಮ್ಗೆ 1 ಮೆಂಬರಿಗೆ 1 ಲೋನ್ ಇಲ್ಲ 2 ಲೋನ್ ಆಲ್ರೆಡಿ ನಿಮ್ಗೆ 1 ಲೋನ್ ಇತ್ತು ಆ ಲೋನ್ 50% ಇದೆ ಇನ್ನೊಂದು ಲೋನ್ ಕೊಡೋಕ್ ಆಗ್ತಿಲ್ಲ ಆ ಲೋನ್ 50% ಆಗಿಲ್ಲ ನಿಮ್ದು ಅದಕ್ಕೋಸ್ಕರ 1,500 ಆ ಲೋನ್ 50% ಆಗ್ಲಿ ನಮ್ಗೆ ಎಷ್ಟಾಗ್ಲಿ ಅದಾಗ್ಲಿ ಇದಾಗ್ಲಿ ಅಂತ ಕತೆ ಹೇಳೋದಲ್ಲ ನಮ್ದು ನಾವ್ ಕತೆ ಹೇಳೋದಲ್ಲ ಮೈಕ್ರೋ ಬಡ್ಜೆಟ್ ಬಡ್ಡಿ ಕಟ್ಕೊಂಡು ಕೆಲಸ ಇಲ್ದಲ್ಲ ಕಟ್ಟೋದಿಲ್ಲ ನಮ್ಗೆ ಯಾರು ಮಾಡಿದಾರೋ ಅದನ್ನ ಕರ್ಕೊಬನ್ನಿ ಅವ್ರನ್ನ ಅವ್ರು ಮಾತಾಡ್ಲಿ 3 ಲಕ್ಷ ನಿಮ್ಗೆ ಕೆಪಾಸಿಟಿ ಇದೆ ಅಂತ ಬಿಟ್ಟು ಹೇಳಿರೋದು ಕರ್ಕೊಬನ್ನಿ ಅವ್ರನ್ನ ಲೋನ್ ಕೊಡುದಿಲ್ಲ ನಿಮ್ ಗುಂಪಿನಲ್ಲಿ ಕರ್ಕೊಬನ್ನಿ ಅವ್ನ ಯಾರು ಮಾಡಿದಾರ ಅವ್ನ ಈಗ ಮತ್ತೆ ಇನ್ನೊಂದು ಮತ್ತೆ ಹಂಗಂದ್ರೆ ಹಿಂಗಂದ್ರೇನು 2 ಒಂದೇ ತಾನೆ ಅಲ್ಲ ನೀವ್ ಎಷ್ಟು ಕೇಳಿದ್ದವ್ರ ಅವ್ರು ಕೇಳಿದಕ್ಕೆ ಇಲ್ಲಿ ಕಾಣಿ ನಾನು ಹೇಳದ ಅರ್ಥ ಆಯ್ತಾ ಲೋನ್ 50% ಆಯ್ತು ಅವ್ರದ್ದು 50% ಆಯ್ತು ಲೋನ್ ಕೊಡುದು ಹೆಂಗ ಅವರಿಗೆ 50% ಅಂತಕ್ಕೆ ಮೈಕ್ರೋ ಬಡ್ಜೆಟ್ ಅಂತಕ್ಕೆ 50% ಅಂತ ಮೈಕ್ರೋ ಬಡ್ಜೆಟ್ ಅಂತಕ್ಕೆ ಅದ್ರ ಮೇಲೆ ಲೋನ್ ಕೊಡುದು 50% ಇದಕ್ಕೆ ಹೇಳಿದ್ಮೇಲೆ ಮೈಕ್ರೋ ಬಡ್ಜೆಟ್ ಅಂತಕ್ಕೆ ಅದೇಳಿ ಮೈಕ್ರೋ ಬಡ್ಜೆಟ್ ಅಂತಕ್ಕೆ ಇದು 50% ಆದ್ಮೇಲೆ ಮೈಕ್ರೋ ಬಡ್ಜೆಟ್ ಅಂತಕ್ಕೆ ಅದೇ ಹೇಳಿ 3 ಲಕ್ಷ ಪ್ರಾವಿಷನ್ ಇರೋಕ್ಕೋಸ್ಕರ ಬಾಂಡ್ ಮಾಡಿದ್ದು 3 ಲಕ್ಷ ಪ್ರಾವಿಷನ್ಗೋಸ್ಕರ ಬಾಂಡ್ ಮಾಡಿದ್ದು ನಮ್ಗೆ ಅರ್ಜೆಂಟ್ 20 ಅದು ಗೊತ್ತಾ ಬೇರೆ ಗುಂಪು ಈಗ ಕೊಡುದಿಲ್ಲ ಅಂತ ನಾವ್ ಅದ್ನೇ ನಂಬ್ಕೊಂಡು ನಾವೀಗ ಸಾಲ ಮಾಡೋದು ಕಟ್ಟದ್ ಲೋನ್ ಕೊಡುದಿಲ್ಲ ಮತ್ತೆ ಕೊಡುದಿಲ್ಲ ಅಂತ ಹೇಳಿಲ್ಲ ಅಂತ ಈಗ ನೀವು ಸಾಲ ನೀವು ಲೋನ್ ನಾನ್ ಮೊನ್ನೆ ನೀವು ಕೇಳ್ದಾಗ್ಲೂ ಹೇಳಿದೀನಿ 80,000 ನಾನು ವಾಪಸ್ ಕೊಡ್ತೀನಿ 1,30,000 ನನಗೆ ಕೊಡಿ ಅಂತ ಹೇಳಿದೀನಿ ಮತ್ತೆ 1,500,000 ಯಾಕೆ ಕಟ್ಟಿ ಅಂತ ಅನ್ಬೇಕು 50% ಅಂತಕ್ಕೆ ಮೈಕ್ರೋ ಬಡ್ಜೆಟ್ ಬಾಂಡ್ ಅಂತಕ್ಕೆ
ಮೈಕ್ರೋ ಬಡ್ಜೆಟ್ ಬಾಂಡ್ ಅಂತಕ್ಕೆ ಇವ್ರೇನ್ ಹೇಳಿದ್ರೆ ಅವ್ರ ಹೆಡ್ ಮೈಕ್ರೋ ಬಡ್ಜೆಟ್ ಬಾಂಡ್ ಅಂತಕ್ಕೆ ಮತ್ತೆ ಮೈಕ್ರೋ ಬಡ್ಜೆಟ್ ಬಾಂಡ್ ಅಂತಕ್ಕೆ 50% ಅದು ಇದು ಅಂತ ಅನ್ನಕ್ಕೆ 3 ಲಕ್ಷ ಸಾಲ ತಗೊಂಡಿದ್ದೀನಿ 50% ಹಾಕಿ 3 ಲಕ್ಷ ಎಷ್ಟು ಸಾಲ ತಗೊಂಡ್ರೆ ಲೋನ್ 50% ಐತೆ. ನನಗೆ ಅದು ಬೇಕಾಗಿಲ್ಲ. ನಾನು ಬಾಂಡ್ ಮಾಡೋದೇ ಅಂತಕ್ಕೆ, ಬಡ್ಡಿ ಕಟ್ಕೊಂಡು ಬಾಂಡ್ ಮಾಡೋದೇ ಅಂತಕ್ಕೆ, ಇನ್ಸೂರೆನ್ಸ್ ಮಾಡೋದೇ ಅಂತಕ್ಕೆ. ಲೋನು ತೆಗ್ದ್ರು ಅಲ್ಲ, ನೀವು ಕೊಡುದಿಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಕಡೆ ಮಾಡಿ ನೀವು 3 ಸಾರಿ ಮೊನ್ನೆ ಅವ್ರ ಮನೆ ಬಿಟ್ಟು ಕೊಲ್ಲಿಂಗ್ ಮಾಡಿ ಇನ್ಸೂರೆನ್ಸ್ ಬಾಂಡ್ ಮಾಡೋದೇ ಅಂತ ಕೆಲಸ ಇಲ್ದಾನೆ ಮಾಡ್ತಾರ ಬಡ್ಡಿ ಕಟ್ಕೊಂಡು. ಇನ್ಸೂರೆನ್ಸ್ ಎಂತಕ್ಕ ಇನ್ಸೂರೆನ್ಸ್ ಬಡ್ಡಿ ಕಟ್ಕೊಂಡು ಇನ್ಸೂರೆನ್ಸ್ ಮಾಡ್ಬೇಕಾ? ನಿಮಗೆ ಬಾಂಡ್ ಮಾಡು ಕೇಳದ್ ಯಾರು? ಸುಮ್ನೆ ಯಾರು ಹೇಳಿದವರು? ನಿಮ್ ಗುಂಪಿನವರೇ. ಎಂತ ಅಂದೇಳಿ ಹೇಳ್ರ? ಎಂತ 3 ಲಕ್ಷ ಗಂಟೆ ಕೆಪಾಸಿಟಿ ಇದೆ ತಗೊಳ್ಳಿ, ನೀವು ಹೆಂಗಾರು ಮನೆ ಮಾಡ್ತಾ ಇದ್ರ ಮಾಡ್ಸಿ ಅಂತವ ನೀವು 4 ಜನರ ಹತ್ರ ಮಾಡಿ ಎಲ್ಲರೂ ಹೇಳಿರೋದು. ಅವ್ರು ಹೇಳಿದಾರೆ, ಹೇಳಿಲ್ಲ ಅಂತ ಹೇಳ್ತಾರೆ. ಈಗ ಬಾಂಡ್ ಮಾಡು ಕೇಳಿದ್ರೆ ಬಾಂಡ್ ಇನ್ಸೂರೆನ್ಸ್ ಬಾಂಡ್ ಮಾಡಿಸಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳವ್ರೆ. ಅನುಕೂಲ ಆಗ್ತಾ ಹೌದು. ಲೋನ್ ತಗೊಳಕ್ ಅನುಕೂಲ ಆಗುತ್ತೆ, ಎಕ್ಸ್ಟ್ರಾ ಲೋನ್ ತಗೊಳಕ್ ಅನುಕೂಲ ಆಗುತ್ತೆ ಅಂತ ಹೇಳವ್ರೆ. ಈಗ ಇಲ್ಲ ಅಂತ ಹೇಳ್ತಾರೆ. ಅವ್ರು ಕೂತಿರಮ್ಮ ಗುಂಪ ಬ್ಯಾಂಕ್ ನಮ್ದೇ ಈಗ ಇಲ್ಲ ಅಂತ ಹೇಳ್ತಾರೆ. ಗಂಟೆಗೆ ಸದಸ್ಯ ನೀವು ಸಾಲ ತಗೊಂಡು ಏನು ಬೇಡ, ಸಾಲ ಮಾಡಿದೆ ಅಂತ ಕಟ್ಟಿ ಕ್ಲೋಸ್ ಮಾಡಿ ಗುಂಪು ಬಿಡಿ. ನಮ್ದು ಎಷ್ಟಾಯ್ತು ಬಜಾಜ್ ಅದೇನು ಫೈನಾನ್ಸ್ ಅದೆಲ್ಲ ಏನಾಯ್ತು ಅದು ಕ್ಲಿಯರ್ ಜಮಾ ಹಾಕ್ಬಿಟ್ಟು ನಮ್ದು ಏನಾಯ್ತು ಇದ್ ಮಾಡಿ ನೀವು ಇದ್ದು ಸಾಲ ಐತಲ್ಲ ನಾವು ಕ್ಲಿಯರ್ ಮಾಡ್ತೀವಿ. ಅದನ್ನೆಲ್ಲ ಕ್ಲಿಯರ್ ಮಾಡಿ ನಮಗೂ ಲೆಕ್ಕ ಉಳ್ಕದ ಅದನ್ನೆಲ್ಲ ಕ್ಲಿಯರ್ ಮಾಡಿ. ನಮ್ ಲೋನ್ ಏನಾಯ್ತಾ ನಮ್ ಲೋನ್ ಕ್ಲಿಯರ್ ಮಾಡಿ ನಮ್ದು ಎಷ್ಟಾಯ್ತು ಹೇಳಿ. ಅಲ್ಲ ಲೋನ್ ಹೇಳಲ್ಲ ನಾನು ಇಲ್ಲಿರ್ತಾರೆ ಇದೆ ಇಷ್ಟು ಲೋನ್ ನಿಮ್ದು ಎಷ್ಟು ಲೋನ್ ಕಟ್ಟಿ ಅದಕ್ಕೆ ನಮ್ದು ಬಜಾಜ್ ಫೈನಾನ್ಸ್ ಇದು ಎಲ್ಲ ಎಷ್ಟು ವಜಾ ಮಾಡಿ ನಾನು ಬೇಕಿಲ್ಲ. ನಿಮ್ ಸವಾಸನೆ ನನಗೆ ಬೇಕಿಲ್ಲ. ನೀವ್ ಹೇಳ್ದಂಗ ನಾನ್ ಕೇಳಕ್ ಹಾಕಲ್ಲ. ನೀವ್ ಹೇಳ್ದಂಗ ನಾನ್ ಕೇಳ್ಕೊಂಡ್ ಬಂದಿರೋದಕ್ಕೆ ಹಿಂಗಾಗಿರೋದು. ಯಾರು ಹೇಳದ್ದು? ನಾವು ನೀವ್ ಹೇಳ್ದಂಗ ನಾವ್ ಕೇಳಕ್ ಹಾಕಲ್ಲ ಇನ್ನು. ಯಾಕೆ ನೀವ್ ಹೇಳ್ದಂಗೆ ಕೇಳ್ಕೊಂಡ್ ಬರೋದಕ್ಕೆ ಇವತ್ತು ಬಜಾಜ್ ಫೈನಾನ್ಸ್ ಮಾಡಿ ಇಷ್ಟು ಸಿಗುತ್ತೆ ಅಂತ ಅಂದ್ಬಿಟ್ಟು ಈಗ ಮಾಡ್ತೀನಿ ಸರ್ ಇವತ್ತು ನಮ್ಗೆ. ಫೈನಾನ್ಸ್ ಅಂತ ಎಲ್ಲಿತ್ತು? ಬಜಾಜ್ ಫೈನಾನ್ಸ್. ಬಜಾಜ್ ಫೈನಾನ್ಸ್ ಅಂದ್ರೆ ಮೈಕ್ರೋ ಫೈನಾನ್ಸ್ ಅದೇ ಹೇಳಿ ಮೈಕ್ರೋ ಫೈನಾನ್ಸ್ ಅಲ್ಲ, ಅದೇ ಹೇಳ್ತಾ ಇರೋದು. ಇರ್ತದ ನಿಮ್ಮ ಸಾಲಕ್ಕೆ ನಿಮಗೆ ಇಡುವ ಇನ್ಶೂರೆನ್ಸ್ ಅದ. ನಮಗೋಸ್ಕರ LIC ಮಾಡಿ ಅಂತ ಹೇಳಿಲ್ಲ. ನೀವು ನಿಮ್ಮ ಜಾಸ್ತಿ ನಾವು ಮಾತಾಡಕ್ಕಿಲ್ಲ. ಮೈಕ್ರೋ ಫೈನಾನ್ಸ್ ಮಾಡಿ 3 ಲಕ್ಷ ಗಂಟೆ ಪ್ರಾವಿಷನ್ ಇದೆ ಅಂತ ಹೇಳಿದ್ದು. ನಾನ್ ಕೇಳಿದ್ ನಾನು 3 ಲಕ್ಷ ಸಿಗುತ್ತಲ್ವಾ, 1,30,000 ಕೊಡಕ್ ಹಾಕಿಲ್ಲ ಅಂದ್ರೆ ಅಲ್ಲ ನಮ್ದು ಆದ್ಯತೆ ಇಲ್ವಾ? ನಮ್ದು ಬಾಂಡ್ ಇಲ್ಲ ನಮ್ದು. ಮತ್ತೆ ಯಾಕೆ ಕೊಡ್ಲಿಲ್ಲ? ಅಲ್ಲ ಯಾಕೆ ಕೊಡ್ಲಿಲ್ಲ? ನೀವು ಫೋನ್ ಮಾಡ್ತೀನಿ. ಬರ್ಲಿ. ಹಲೋ ಸರ್, ನಮಸ್ತೆ. ಸೋಮಸುಂದರ್ ಅವರ? ಹೌದು, ಹೇಳಿ ಸರ್. ನಾನು ಸಂತೋಷ್ ಅಂತ, ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಇಂದ ರಮೇಶ್ ಅವ್ರ ನಂಬರ್ ಕೊಟ್ರು ನಿಮ್ದು. ಗೊತ್ತಾಯ್ತು, ಹೇಳಿ ಸರ್. ಅದು ಒಂದು ವಿಡಿಯೋ ಮಾಡಿ ಹಾಕಿದ್ರಲ್ಲ? ಹೌದು ಸರ್, ಹೇಳಿ ಸರ್. ಅದೇ ಧರ್ಮಸ್ಥಳದ ಗುಂಪಿಂದ ಸಾಲ ಕೇಳೋದಕ್ಕೆ ನಾವು ಇದ್ ಮಾಡಿದ್ದೆ. ಆವಾಗ ನಮ್ದು ಮೈಕ್ರೋ ಬಡ್ಜೆಟ್ ಮಾಡಿದಿರಲ್ಲ, ಯಾಕೆ ನೀವು ನನಗೆ ಕೊಡೋದಿಲ್ಲ? ಮೈಕ್ರೋ ಬಡ್ಜೆಟ್ ಕೆಪಾಸಿಟಿ ಇತ್ತು ಅಂತ ನಾನು ಕೇಳ್ತಾ ಇದ್ದೆ. ಅವ್ರ ಗುಂಪಿನಲ್ಲಿ ಇನ್ನೊಬ್ರು ಇದ್ರಲ್ಲ, ಅವ್ರು ಬಂದು ನಮ್ಮ ಮೇಲೆ ಗಲಾಟೆ ಮಾಡಿದ್ರು. ಎಷ್ಟು ವರ್ಷ ಆಯ್ತು ನೀವು ಧರ್ಮಸ್ಥಳ ಸ್ವಸಹಾಯ ಸಂಘಕ್ಕೆ ಸೇರಿ? 7 ವರ್ಷನೋ 8 ವರ್ಷನೋ ಆಗಿರ್ಬೋದು. ಇವಾಗ ಎಷ್ಟು ಸಾಲ ಇದೆ? ನಮ್ದು 71,000 ಇದೆ ಸರ್. ಈಗ ಕಟ್ಟೋದನ್ನ ನಿಲ್ಸಿದ್ದೀರಾ ನೀವು? ನಿಲ್ಸಿತ್ತು, ಕಳೆದ ವಾರ ನಿಲ್ಸಿತ್ತು. ನಿಲ್ಲಿಸ್ದಾಗ್ಲೇನೆ ಬಂದು ಗಲಾಟೆ ಮಾಡಿದ್ರು. ಮೈಕ್ರೋ ಬಜೆಟ್ ಬಾಂಡ್ ಸಿಗ್ಲಿಲ್ವಾ ನಿಮ್ಗೆ? ಮೈಕ್ರೋ ಬಡ್ಜೆಟ್ ಬಾಂಡ್ ಇಲ್ಲ ನಮ್ಗೆ. ಮೈಕ್ರೋ ಬಡ್ಜೆಟ್ ನಮ್ದು ಇದೆಲ್ಲ ಕ್ಲೋಸ್ ಮಾಡಿ, ನಾನು ಕ್ಲೋಸ್ ಮಾಡ್ತೀನಿ, ನಿಮ್ಗೆ ನಮ್ಗೆ ಬೇಕಿಲ್ಲ ಅಂತ ಅಂದು ಹೇಳಿದೀನಿ. ನೀವು ಮಾತಾಡಿದೆಲ್ಲ ತುಂಬಾ ಒಳ್ಳೇದಾಗಿದೆ. ಮೈಕ್ರೋ ಬಡ್ಜೆಟ್ ಕೆಪಾಸಿಟಿ 3 ಲಕ್ಷ ಕೊಡೋಕೋಸ್ಕರನೇ ನಿಮ್ಗೆ ಬಾಂಡ್ ಮಾಡ್ತಾ ಇರೋದು ಅಂತ ಹೇಳಿದ್ರು ಅವರು ಮಾಡಿಸುವಾಗ. ನಾ ಈಗ ಕೊಡಕ್ ಆಗೋದಿಲ್ಲ ಅಂತ ಹೇಳಿದ್ರು. ಕೊಡಕ್ ಆಗೋದಿಲ್ಲ ಅಂದ್ಮೇಲೆ ಎಂತ ಮಾಡ್ಸಿದ್ದು ನೀವು ಅಂತ ಕೇಳ್ತಾ ಇದ್ದೆ ನಾನು. ಯಾವಾಗ ಬಂದಿತ್ತು? ಮೊನ್ನೆ ಶುಕ್ರವಾರ ಬಂದಿದ್ದ? ನಿಮ್ಮ ಮನೆಗೆ ಬಂದಿದ್ದ ಅಲ್ಲ ನಿಮ್ಮ ಅಂಗಡಿಗೆ ಬಂದಿದ್ದ? ನಮ್ಮ ಅಂಗಡಿ ಮನೆ ಎರಡು ಒಟ್ಟಿಗೆ, ಅಂಗಡಿ ಮನೆಗೆ ಅಲ್ಲಿಗೆ ಬಂದಿದ್ದ? ಹೌದು. ಬರ್ಬೇಕಾದ್ರೆ ನಿಮ್ಗೆ ಫೋನ್ ಮಾಡಿ ಏನಾದ್ರು ಬಂದಿದ್ರಾ? ಇಲ್ಲ ಎಂತ ಇಲ್ಲ, ಫೋನು ಇಲ್ಲ, ಎಂತದಿಲ್ಲ. ಅದು ದುಡ್ಡು ಕಟ್ಟಿ ಆ ಕಲೆಕ್ಷನ್ ಸೆಂಟರ್ ಇಂದ ಅಲ್ಲಿ ದುಡ್ಡು ಕಟ್ಟಕ್ಕೆ ನಾವು ಕೊಡ್ಲಿಲ್ಲಲ್ಲ. ನಾವು ನಮ್ದೇನಾಯ್ತೋ ಕ್ಲಿಯರ್ ಮಾಡಿ ನಾವು ಕೊಡೋದಿಲ್ಲ, ನಿಮ್ದು ಗುಂಪು ಬೇಡ, ನಿಮ್ ಇದು ಬೇಡ ಅಂತ ಹೇಳಿತ್ತು. ಅದಕ್ಕೆ ಅವರು ಎಲ್ಲ ಯಾಕೆ ನೀವು ಹಿಂಗ್ ಕಟ್ಟೋದಿಲ್ಲ, ದುಡ್ಡು ಕಟ್ಟೋದಿಲ್ಲ ಅಂತ ಯಾಕೆ ಹೇಳಿದ್ದು ಅಂತ ಮುಟ್ಟಿ ಕೇಳಕ್ ಬಂದ್ರು. ಎಷ್ಟೊತ್ತಿಗೆ ಬಂದಿದ್ದು?
ಸುಮಾರು ಒಂದು 12 ಗಂಟೆ ಆಗಿತ್ತು. ಎಷ್ಟು ಜನ ಬಂದಿದ್ರು? 4-5 ಜನ ಬಂದಿದ್ರು. ನಿಮ್ಮ ಸಂಘದವರ ಅಲ್ಲ ನಿಮ್ಮ ಸಂಘಕ್ಕೆ ಸಂಬಂಧ ಪಡೆದವರ? ಸಂಘಕ್ಕೆ ಸಂಬಂಧಪಟ್ಟವರು 4 ಜನ, ಅವರು 2. ಯಾರು ಜೋರಾಗಿ ನಿಮ್ಗೆ ಎಲ್ಲ ಬೈದ್ಬಿಟ್ಟು ಗಲಾಟೆ ಎಲ್ಲ ಮಾಡಿದ್ದಾರೆ? ಅದ್ಯಾರು? ಅದೇ ಅವರ ಮಿಸಸ್ ಅದೇ ಎದುರುಗಡೆ ಒಂದು ಕುಳ್ಳಕ್ಕೆ ಕೂತಿದ್ದಾರೆ ಕಣಿ. ಹೆಂಗಸನ್ನ ಗಂಡ. ಅವ್ರು ನಿಮ್ ಸಂಘದವರ ಸದಸ್ಯರ? ಅವ್ರೀಗ ಜನ ಶಾರ್ಟೇಜ್ ಅಂತ ಮೊನ್ನೆ ಒಂದು 15 ದಿವಸದ ಹಿಂದೆ ಸೇರ್ಸ್ಕೊಂಡಿದ್ದಾರೆ. ಅಲ್ಲಿ ಏನ್ ಮಾಡಿದ್ದವ್ರು? ನಾವು ಕೇಳ್ತಿದ್ದಂಗೆ ಮಾತಾಡ್ತಾ ಹೊಡೆದಿರೋದು ಗೊತ್ತಾಗುತ್ತಲ್ಲ ಸರ್ ಅಲ್ಲಿ ವಿಡಿಯೋ. ಏನ್ ಹೊಡೆದಿದ್ರ? ಹೌದು, ಬಾಟ್ಲಿ ತಗೊಂಡು ಹೊಡೆದಿದ್ದು ಮನೆಯವರಿಗೆ. ಹೌದಾ? ಮತ್ತೆ ಯಾಕೆ ನೀವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ? ಕಂಪ್ಲೇಂಟ್ ಕೊಡಕ್ ಹೋಗ್ತಾ ಇತ್ತು, ಒಂದು 3 ಕಿಲೋಮೀಟರ್ ಹೋಗಿತ್ತು, 2-2.5 ಕಿಲೋಮೀಟರ್. ಅವಾಗ ಇಲ್ಲಿ ಊರಿನವರು ಬೇಡ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಬಿಡ್ಲೇ ಇಲ್ಲ ಸರ್. ಅವ್ರ ಮೇಲೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇತ್ತು. ಎಲ್ಟಿ ಮಾಡಿದ್ನಲ್ಲ, ಅವ್ರ ಮೇಲೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇತ್ತು. ಅಲ್ಲಿ ಅದು ಒಳಗ ಹಾಕೋರು. ಅವ್ರು ಏನ್ ಮಾಡಿದ್ರು, ಇಲ್ಲಿ ಅವಕಾಶ ಕೊಡ್ಲಿಲ್ಲ, ಬಿಟ್ಕೊಡ್ಲಿಲ್ಲ. ಅಲ್ಲಿಂದ ಎಲ್ಲ ಬೇಡ ಅಂತ ಕರ್ಕೊಂಡ್ ಬಂದ್ರಿ ಇವ್ರು. ಇಲ್ಲಿ ಇವರೆಲ್ಲ ಸ್ವಲ್ಪ ಜನ ಹೋಗ್ಬೇಕಲ್ಲ ಸರ್. ನೋಡಿ ಇಷ್ಟೊಂದು ಮಾಡಿದ್ದಾರೆ, ನಾವು ಸುಮ್ನೆ ಇದ್ರೆ ಬೇರೆಯವರಿಗೂ ಕೂಡ ಇದೇ ತರ ತೊಂದರೆ ಆಗ್ತದಲ್ಲ. ನಮ್ಗೆ ಅದ್ರ ಬಗ್ಗೆ ಅನುಭವ ಇಲ್ಲ ಸರ್. ನಾವು ಸ್ಟೇಷನ್ ಮೆಟ್ಲು ಹತ್ತದಾರಲ್ಲ ಇದುವರೆಗೆ. ನೀವು ಕಂಪ್ಲೇಂಟ್ ಕೊಟ್ಬಿಡಿ, ಈ ತರ ಎಲ್ಲ ಬಂದು ಗಲಾಟೆ ಮಾಡಿದ್ದಾರೆ, ಅದು ಕೊಡ್ಲೇಬೇಕು. ನಾನು ವಿಡಿಯೋ ಎಲ್ಲ ಮಾಡಿದೀನಿ. ಈಗ ಮನೆಗೆ ಬಂದು ಅಂಗಡಿಗೆ ಬಂದು ಗಲಾಟೆ ಮಾಡಿ ಬಾಟ್ಲಿ ಎಲ್ಲ ಹೊಡೆದಿದ್ದಾರೆ, ಬೆದರಿಸಿ ಎಲ್ಲ ಕೂರ್ಸಿದ್ದಾರೆ. ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಿಡ್ಲಿಲ್ಲ. ಧರ್ಮಸ್ಥಳ ಸಂಘದಿಂದ ನಿಮ್ಗೆ ಏನು ಅನ್ಯಾಯ ಆಗಿದೆ ಅದ್ರ ಜೊತೆಗೆ ಸೇರಿಸಿ ನೀವು ಕಂಪ್ಲೇಂಟ್ ಕೊಡ್ಲೇಬೇಕು. ಅದು ಒಂದು ಕಂಪ್ಲೇಂಟ್ ಇಂದ ಒಂದು 10 ಕುಟುಂಬ ಉಳಿಯುತ್ತೆ ಸರ್. ಅದೊಂದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಂದು ಕಂಪ್ಲೇಂಟ್ ಇಂದ ಒಂದು 10 ಕುಟುಂಬ ಬಚಾವ್ ಆಗ್ತದೆ. ನಾವು ಕೂಡ ಮಾಡೋದಷ್ಟೇ, ನಾವೇನು ಯಾವುದೇ ಒಂದು ಲಾಭಕ್ಕೆ ಮಾಡೋದಲ್ಲ. ಬಡವರು ಅವ್ರಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನು ಆಗ್ಬಾರ್ದು. ಅದೊಂದೇ ಉದ್ದೇಶ ಇರುತ್ತದೆ. ನಾನು ನೋಡಿಲ್ಲ, ಇವತ್ತು ನೋಡಿದಷ್ಟೇ. ನೋಡಿದಾಗ ನನ್ಗೆ ವಿಷಯ ಗೊತ್ತಾಯ್ತು. ಇಲ್ಲಾಂದ್ರೆ ನಾನು ಮೊನ್ನೆನೆ ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತಾ ಇದ್ದೆ. ಜನರ ಹತ್ರ ನಾನು ಮಾತಾಡ್ತೀನಿ, ರಮೇಶ್ ಅವ್ರತ್ರ ಕೂಡ ಮಾತಾಡ್ತೀನಿ. ಅದಕ್ಕೊಂದು ಕಂಪ್ಲೇಂಟ್ ಕೊಡ್ಲೇಬೇಕು ಸರ್. ಅದೇ ಈಗ ಲೇಟ್ ಆಯ್ತಲ್ಲ, ಎಂತ ಮಾಡೋದು ಅಂತ ಆಗತ್ತೆ, ತೊಂದ್ರೆ ಇಲ್ಲ. ಅಲ್ಲ ಸರ್, ನೀವು ಇಷ್ಟು ಲೇಟ್ ಆಯ್ತಲ್ಲ, ಇಷ್ಟು ದಿವಸ ಎಂತ ಮಾಡ್ತಿದ್ರಿ ಅಂತ ಕೇಳಿದ್ರೆ ನಮ್ಗೆ ಬೆದರಿಕೆ ಹಾಕಿದ್ರು, ಬೆದರಿಕೆ ಹಾಕಿ ಕೂರ್ಸಿದ್ದಾರೆ. ಅದಕ್ಕೆ ನಮ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಇವತ್ತು ಬಂದಿದ್ದೇವೆ ನಾವು. ಕಂಪ್ಲೇಂಟ್ ಯಾವ ಬೇಕಾದ್ರೆ ಕೊಡ್ಬೋದು. ನಿಮ್ಮ ಹತ್ರ ಸಾಕ್ಷಿ ಕೂಡ ಇದೆಯಲ್ಲ, ವಿಡಿಯೋ ಇದೆಯಲ್ಲ. ಅದೇ ಎಲ್ಲಾ ಕಡೆ ಈಗ ಮೋಸ ನಡೀತಾ ಇದೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ಈಗ ಹೈಕೋರ್ಟಿನ ಆದೇಶ ಕೂಡ ಆಗಿದೆ, ತನಿಖೆ ಮಾಡ್ಬೇಕು ಅಂತ, ವರದಿ ಕೊಡ್ಬೇಕು ಅಂತ. ಅಕ್ರಮ ಬಡ್ಡಿ ದಂಧೆ ನಡೀತಾ ಇದೆ, ಅದ್ರ ಬಗ್ಗೆ ತನಿಖೆ ಮಾಡಿ ಅಂತಾನೆ ಅವರು ಆದೇಶ ಮಾಡಿದ್ದಾರೆ. ಹೌದು, ಸಾಲ ಜಾಸ್ತಿ ಆಗ್ತಾ ಹೋಗುದು ಹೊರತು ಕಡಿಮೆ ಆಗುದು ಅಲ್ಲ. ಅದೇ ಎಲ್ಲ ಲೆಕ್ಕ ಹಾಕಿದೆ. ಮತ್ತೆ ನಾವು ಇನ್ಸೂರೆನ್ಸ್ ಕಟ್ಟೋದು ಇದೆ ಶಾಂತಕ್ಕೆ. ನಾವು ಬಡ್ಡಿ ಕಟ್ಟಬೇಕು ಇನ್ಸೂರೆನ್ಸ್. ನಮಗ್ ಬೇನ್ ತಗ್ಬೇಕು. ನನಗೂ ಅದೇ ಬೇಕಿತ್ತು. ನನಗೂ ಒಂಚೂರು ಬೇಕಿತ್ತು, ನೆವ ಬೇಕಿತ್ತು. ಇದು ಒಂದು ನೆವ ಒಳ್ಳೇದಾಯ್ತು ನನಗೆ. ಈಗ ವಾರಕ್ಕೆ 1,000 ರೂಪಾಯಿ ನೀವು ಸಾಲ ಕಟ್ಟೋದಕ್ಕಿದ್ರೆ ಇನ್ನೊಂದ್ 1,000 ರೂಪಾಯಿ ನೀವು ಅದು ಇದಕ್ಕೆ ಅಂತ ಕಟ್ತೀರಾ. ಇನ್ಸೂರೆನ್ಸ್, ಸುರಕ್ಷಾ, ಪುಸ್ತಕ, ಅದು ಇದು ಅಂತ, ಅದಕ್ಕೆ ಬೇರೆ ಬಡ್ಡಿ. ನಾನು ಪುಸ್ತಕ ತಗೊಳ್ಳಿ ಅಂದ್ರೆ, ನಾನು ಪುಸ್ತಕ ಬೇಡ, ನನಗ್ ಬೇಕಿಲ್ಲ, ನನಗ್ ಬೇಕಾದ್ರೆ ಮಾತ್ರ ತಗೊಳ್ಳೋದು, ನನಗೆ ಅವಶ್ಯಕತೆ ಇಲ್ಲ ಅಂತಲೇ ಜೋರ್ ಮಾಡಿದೆ ಮೊದ್ಲೊಂದ್ಸರಿ ಎಲ್ಲ. ನಮಗ್ ಬೇಕಾದ್ರೆ ಮಾತ್ರ ತಗೊಳ್ತೀವಿ, ನೀವೆಂತ ಬಲವಂತ ಮಾಡೋದು, ಪದೇ ಫೋನ್ ಮಾಡೋದು ಎಂತಕ್ಕೆ ಅಂತ ಜೋರ್ ಮಾಡಿದೆ ನಾನು. ಟಾರ್ಗೆಟ್ ಕೊಟ್ಟಿರ್ತಾರೆ, ಮಾಡ್ಲೇಬೇಕು ಅಂತ. ಸ್ವಯಂ ಪ್ರತಿನಿಧಿಗಳಿಗೆ ಇವರಿಗೆಲ್ಲ ಕಮಿಷನ್ ಇದೆ ಅದ್ರಲ್ಲಿ. ಅಲ್ಲ, ಅದು ಅವ್ರ ಕಮಿಷನ್ ಇದ್ರೆ ನಮಗೆ ಟಾರ್ಚರ್ ಕೊಡೋದು. ಹೌದು, ನಾನು ಅದಕ್ಕೆ ನಿಮ್ ಗುಂಪಿನಲ್ಲಿ ಯಾರು ಮಾಡಿಸಿದ್ದು ಕರ್ಕೊಂಬನ್ನಿ ಅವ್ರು ಅವತ್ತೇ ಅಂತ ಹೇಳಿ ಮಾಡಿಸಿದ್ದು ಅಂತ ಜೋರ್ ಮಾಡಿದೆ. ನಾನು ಮಾಡೋದಿಲ್ಲ ಅಂತಿದ್ದೆ. 15 ದಿವಸ ಗಂಟ ನಾನು ಮಾಡಿಸೋದಿಲ್ಲ ಅಂತ ಅಂದ್ಬಿಟ್ಟು ತಿರುಗಿಸಿದ್ದೆ. 15 ದಿವಸ ಮತ್ತೆ ಬಂದು ದಿನ ಬಂದು ನಮ್ಗೆ ಟಾರ್ಚರ್ ಕೊಟ್ಟಿದ್ದು. 1 ತಿಂಗಳ ಗಂಟ ನಮ್ಗೆ ಮನೆ ಹತ್ರ ಬಂದು ದಿನ ಟಾರ್ಚರ್ ಕೊಡೋಕೆ ಹೇಳಿದ್ರು. ಎಲ್ಲ ಕಡೆ ಆಗ್ತಾ ಇದೆ ಸರ್. ಈಗ ಎಚ್ಚೆತ್ಕೊಂಡು ಈ ತರ ಎಲ್ಲ ವಿಡಿಯೋ ಮಾಡಿ ಜನಗಳಿಗೆ ಅರಿವು ಮೂಡಿಸುವಂತ ಕೆಲಸ ಎಲ್ಲಾರು ಮಾಡ್ಬೇಕು ಅಲ್ವಾ ಸರ್? ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೆ. ಇಲ್ಲಿ ಎಲ್ಲ ಸಖತ್, ಇಲ್ಲಿ ಎಲ್ಲ ಅವರೇ ಸಪೋರ್ಟ್ ಮಾಡ್ತಾರೆ ಸರ್. ಇಲ್ಲಿ ಎಲ್ಲ ಗುಂಪಿನವರು ಸಪೋರ್ಟ್ ಸರ್. ಇದ್ರಲ್ಲಿ ವಿದ್ಯಾವಂತರು ಇದ್ರಲ್ಲಿ ಇಲ್ಲ. ತುಂಬಾ ಬಡವರು, ಹೆಬ್ಬಟ್ಟು ಹಾಕುವವರು, ಓದ್ಲಿಕ್ಕೆ ಬರ್ಲಿಕ್ಕೆ ಬರದೇ ಇರೋರು, ಮತ್ತೆ ಕೂಲಿ ಕೆಲ್ಸಕ್ಕೆ ಹೋಗುವವರು, ಇವರೇ ಇರುವುದು ಇದ್ರಲ್ಲಿ. ದುಡ್ಡಿದ್ದವರು ಧರ್ಮಸ್ಥಳ ಸಂಘದಲ್ಲಿ ಸಾಲ ತೆಗೆಯುವುದಿಲ್ಲ. ಹೌದು, ದೊಡ್ಡವರಿಗೆಲ್ಲ ಗೊತ್ತಿದೆ ಇದ್ರ ಬೆಲೆ ಏನು ಅಂತ. ಹೌದು. ಅದಕ್ಕೋಸ್ಕರ ನೋಡಿ, ಅವ್ರಿಗೆಲ್ಲ ಮಂಗ ಮಾಡ್ಲಿಕ್ಕೆ ದೇವರ ಹೆಸರಲ್ಲಿ ಇಲ್ಲಿವರೆಗೂ ದೇವರನ್ನು ಮುಂದಿಟ್ಟು. ಹೌದು, ಇಲ್ಲಿ ಎಲ್ಲ ಹಾಗೆ ಸರ್. ಇಲ್ಲಿ ಪ್ರತಿಯೊಬ್ರು ದೇವ್ರ ದುಡ್ಡು ಬೇಡ, ಮೋಸ ಮಾಡಬಾರ್ದು, ದೇವ್ರ ದುಡ್ಡು. ಇಲ್ಲಿ ಪೂರ್ತಿ ಅದೇ ಹೇಳೋದು, ಅವನ್ ದುಡ್ಡು ಕಟ್ಲಿಲ್ಲ,
ಅವ್ನ್ ದುಡ್ಡು ಕಟ್ಲಿಲ್ಲ, ಅದಕ್ಕೆ ಬಂದು ಗಲಾಟೆ ಮಾಡಿದ್ರು. ನಿಮ್ಗೆ ಬರ್ಬೇಕಾಗಿರೋದು ಕೊಡ್ಬೇಕಲ್ಲ ಅವರು ಅಲ್ವಾ? ಅದೇ ಇಲ್ಲಿ ಹೇಳೋದು, ಮತ್ತೆ? ಇಲ್ಲಿ ಜನ ಹೇಳೋದು, ಇಲ್ಲಿ ಜನರು ಇದಾರಲ್ಲ, ಮಿಕ್ಕಿದ ಗುಂಪಿನ ಜನ ಇದಾರಲ್ಲ. ಸರ್ ನಾವು ಕೂಡ ಹೇಳೋದಷ್ಟೇ, ಯಾರು ಕೂಡ ದುಡ್ಡು ಕಟ್ಟಬೇಡಿ ಅಂತ ನಾವು ಹೇಳೋದಿಲ್ಲ. ನಿಮ್ಗೆ ಇಷ್ಟು ವರ್ಷದಿಂದ ಈಗ ನೋಡಿ 18 ವರ್ಷ 20 ವರ್ಷ 25 ವರ್ಷ ಎಲ್ಲ ಇಲ್ಲಿವರೆಗೂ ಅವ್ರು ಕಟ್ಟಿದ ಬಡ್ಡಿ ಎಷ್ಟಾಗಿರ್ಬೋದು? ಭಯಂಕರ ಆಗಿದೆ ಸರ್, ಭಯಂಕರವಾಗಿದೆ. ಇವ್ರು ಹೇಳ್ತಾರೆ ದೇವರ ದುಡ್ಡು, ದೇವಸ್ಥಾನದ ದುಡ್ಡು. ನೋಡಿ ಹೌದೌದು, ಅದು ಹೇಳಬಾರ್ದಂತೆ. ಅದು ಲೆಕ್ಕಾಚಾರದಲ್ಲಿ ದೇವಸ್ಥಾನ ದುಡ್ಡು ದೇವ್ರ ದುಡ್ಡು ಅಂತ ಹೇಳ್ಬಾರ್ದು. ದೇವರ ದುಡ್ಡನ್ನು ಬಡ್ಡಿಗೆ ಕೊಡ್ಲಿಕ್ಕೆ ದೇವರು ಹೇಳಿದ್ದಾರಾ? ಅದಿಲ್ಲ. ಮತ್ತೆ ಇವರೇ ವೀರೇಂದ್ರ ಹೆಗ್ಗಡೆ ಅವರೇ ಹೇಳಿದ್ದಾರೆ, ಇದು ನಾವು ಕೊಡುದಲ್ಲ ದುಡ್ಡು, ಬ್ಯಾಂಕಿನವರು ಕೊಡುದು. ಬ್ಯಾಂಕಿನವರು ಕೊಡುದಾದ್ರೆ ಬ್ಯಾಂಕಿನವರು ಬರ್ಬೇಕಲ್ಲ ನಿಮ್ಮ ಮನೆಗೆ, ಬ್ಯಾಂಕಿನವರು ನೋಟಿಸ್ ಕಳಿಸ್ಬೇಕಲ್ಲ, ಬ್ಯಾಂಕಿನವರು ವಸೂಲ್ ಮಾಡ್ಬೇಕಲ್ಲ. ಇವರು ಯಾಕೆ ಬರ್ತಾರೆ? PC ಏಜೆಂಟ್ ಅಂದ್ರೆ ಇವರು ಬ್ರೋಕರ್ಗಳು. ಇವರು ನಿಮ್ಮನ್ನು ಕರ್ಕೊಂಡು ಹೋಗಿ ಬ್ಯಾಂಕ್ ಅಲ್ಲಿ ತೋರ್ಸೋದು ಅಷ್ಟೇ ಕೆಲಸ. ಆಮೇಲೆ ಸಾಲ ತಗೊಳ್ಳೋದು, ಸಾಲ ಕಟ್ಟೋದೆಲ್ಲ ನೀವೇ ಜವಾಬ್ದಾರಿ. ಅದಕ್ಕೆ ಸಾಲ ವಸೂಲು ಮಾಡೋದು ಕೂಡ ಬ್ಯಾಂಕ್ನವರ ಜವಾಬ್ದಾರಿ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಸಾಲ ಕೊಡೋದು ಅವರೇ, ವಸೂಲ್ ಮಾಡೋದು ಕೂಡ ಅವರೇ, ಬ್ಯಾಂಕ್ನವರಿಗೆ ದೂರ ಆಗ್ತಾ ಇದಾರೆ ಅಷ್ಟೇ. 20,000 ಕೋಟಿ ವರ್ಷಕ್ಕೆ ಲಾಭ ಬರ್ತಾ ಇದೆ. ಯಾರ್ದು ದುಡ್ಡು ಇದು? ಅದು ಗೊತ್ತಿಲ್ಲ. ಅದು ನಮ್ಮಗಳದೇ ದುಡ್ಡು ಅಂತ ಇಲ್ಲಿ ಜನರಿಗೆ ಗೊತ್ತಾಗೋದಿಲ್ಲ. ದೇವರ ದುಡ್ಡು ನಮಗೆ ಬೇಡ. ಅದೇ ದೇವರ ದುಡ್ಡು ದೇವರ ದುಡ್ಡು ಅವ್ರು 10 ರೂಪಾಯಿ ತಿಂತ ಇಲ್ಲ. ನಮ್ ದುಡ್ಡೇ ನಮಗೆ ಕೊಡ್ತಾ ಇರೋದು, ಬೇರೆ ದೇವ್ರ ದುಡ್ಡು ಕೊಡ್ತಾ ಇಲ್ಲ. ನಾವು ಯಾವ್ದು ಶೇರ್ ಹಣ ಕಟ್ತೀವೋ ಅದೇ ದುಡ್ಡು ಬಡ್ಡಿಗೆ ಬಿಡ್ತಾ ಇರೋದು. ಹೌದು ಎಲ್ಲರಿಗೂ ಗೊತ್ತಿರೋಂತ ವಿಷಯ. ನೋಡಿ, ಬ್ಲಾಕ್ ಮನಿ ಅಂತ ಹೇಳ್ತೀವಲ್ಲ ನಾವು, ಸ್ವಿಸ್ ಬ್ಯಾಂಕ್ ಅಲ್ಲಿ ಇದೆ ಅಂತ. ಸ್ವಿಸ್ ಬ್ಯಾಂಕ್ ಅಲ್ಲಿ ಇಲ್ಲ, ಬ್ಲಾಕ್ ಮನಿ ಎಲ್ಲ ಧರ್ಮಸ್ಥಳದಲ್ಲಿ ಇದೆ. 1 ಲಕ್ಷ ಕೋಟಿ ಇವಾಗ ಬಡ್ಡಿಗೆ ಬಿಟ್ಟಿದ್ದಾರೆ ಹಣ. 1 ಲಕ್ಷ ಕೋಟಿ. ಹೌದು ನೋಡಿ, 20,000 ಕೋಟಿ ವರ್ಷಕ್ಕೆ ಇವ್ರಿಗೆ ಲಾಭ ಬರ್ತಾ ಇದೆ. ನಮಗೆ ಯಾರ್ದು ದುಡ್ಡು ಬೇಡ. ಸ್ವಸಹಾಯ ಸಂಘದ ನಿಯಮದ ಪ್ರಕಾರ, RBI ನಿಯಮದ ಪ್ರಕಾರ ನಮಗೆ ಸಿಗ್ಬೇಕಾಗಿರುವ ಡಾಕ್ಯುಮೆಂಟ್ ನಮಗೆ ಸಿಗ್ಬೇಕು. ಏನು? ನಮ್ಮ ಸಂಘದ ಪಾಸ್ ಪುಸ್ತಕ, ಬ್ಯಾಂಕ್ ಪಾಸ್ ಪುಸ್ತಕ ನಮಗ್ ಕೊಡಿ. ನಮ್ಮ ಉಳಿತಾಯದ ಪಾಸ್ ಪುಸ್ತಕ ಕೊಡಿ. PRK ಅಂತ ಬಾಂಡೇ ಇಲ್ಲ, ಅದಕ್ಕೆ ಡಾಕ್ಯುಮೆಂಟೇ ಇಲ್ಲ. PRK ಬಾಂಡ್ ಕೊಡಿ. ಇನ್ಸೂರೆನ್ಸ್ ಒರಿಜಿನಲ್ ಬಾಂಡ್ ಕೊಡಿ. ನಾವು ಇನ್ನು ಮುಂದೆ ಮೈಕ್ರೋ ಬಚತ್ ಆಗ್ಲಿ ಯಾವುದೇ ಆಗ್ಲಿ ಇನ್ನು ಮುಂದೆ ಧರ್ಮಸ್ಥಳ ಸಂಘದಲ್ಲಿ ಕಟ್ಟುವುದಿಲ್ಲ. ನಾವು ಇನ್ಸೂರೆನ್ಸ್ ಆಫೀಸ್ ಅಲ್ಲೇ ಹೋಗಿ ಕಟ್ತೇವೆ. ಇನ್ಸೂರೆನ್ಸ್ ಕಂಪನಿಯಲ್ಲೇ ನಾವು ಅದರ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತೇವೆ. ಒರಿಜಿನಲ್ ಡಾಕ್ಯುಮೆಂಟ್ ಕೊಡಿ. ಇಲ್ಲ ಆಗಿಲ್ಲ ಅಂತಂದ್ರೆ ನಮಗೆ ಇಲ್ಲಿಯವರೆಗೂ ನಾವು ಎಷ್ಟು ವರ್ಷದಿಂದ ಇದ್ದೇವೆ, 5% ಗಿಂತ ಹೆಚ್ಚುವರಿ ಬಡ್ಡಿ ಕಟ್ಟಿದ್ದು, ನಾವು ಇನ್ಸೂರೆನ್ಸ್ ಕಟ್ಟಿದ್ದು, ಅದಕ್ಕೆಲ್ಲ ಬಡ್ಡಿ ಸಮೇತ ಸೇರಿಸಿ ಅವರು ನಮಗೆ ರಿಟರ್ನ್ ಕೊಡ್ಬೇಕು. ಇರುವ ಸಾಲಕ್ಕೆ ಅದನ್ನು ವಜಾ ಮಾಡ್ಲಿಕ್ಕೆ, ಮನ್ನಾ ಮಾಡಿ, ನಾವು ಕಟ್ಲಿಕ್ಕೆ ಬಾಕಿ ಇದ್ದಿದ್ರೆ ನೆಕ್ಸ್ಟ್ ಮುಂದಕ್ಕೆ ನಾವು ತಿಂಗಳು ಬ್ಯಾಂಕ್ ಅಲ್ಲೇ ಹೋಗಿ ಕಟ್ತೇವೆ. ಅವರೇನಾದ್ರೂ ಕೊಡ್ಲಿಕ್ಕಿದ್ರೆ ಅದು ನಮಗೆ ಸಿಗ್ಲೇಬೇಕು. ಅದು ಬಿಡ್ಲಿಕ್ಕಿಲ್ಲ 1 ರೂಪಾಯಿ ಕೂಡ. ಅದೇ ಹೇಳಿ ಅಷ್ಟೇ. ನಂದು ಉಳಿತಾಯದ ಹಣದ ಏನಿದೆ, ಮೈಕ್ರೋ ಬಡ್ಜೆಟ್ ಏನಿದೆ ಅದು ಕ್ಲಿಯರ್ ಮಾಡ್ಬಿಟ್ಟು ಇನ್ನು ಮಿಕ್ಕಿದ ಎಷ್ಟಿದೆ ನಂದು ಹೇಳಿ. ಅಷ್ಟೇ. ನಾನು ಎಷ್ಟು ಕಟ್ಟಿದ್ದೀನಿ ಎಲ್ಲ ನನ್ನ ಲೆಕ್ಕಾಚಾರ ಮಾಡಿ ಹೇಳಿ. ಅಷ್ಟೇ. ಕಟ್ತೀನಿ. ನಾನು ನಿಮ್ಗೆ ದುಡ್ಡು ನನಗೆ ಬೇಕಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ದೇವರ ವಿಚಾರ ಬರುವುದೇ ಇಲ್ಲ. ಯಾಕಂದ್ರೆ ಕಾನೂನಲ್ಲಿ ಯಾವ ತರ ಇದೆ ಅಂತಂದ್ರೆ, ದೇವರ ಹೆಸರು ಹೇಳಿ ಬಡ್ಡಿ ವ್ಯವಹಾರ ಮಾಡಬಾರ್ದು ಅಂತಾನೆ. ಮಾಡಬಾರ್ದು. ಹೌದು. ಇಲ್ಲಿ ದೇವರ ಹೆಸರು ಹೇಗೆ ಬರ್ತದೆ? ಇಲ್ಲಿ ದೇವರ ಹೆಸರು ಹೇಳಿ ವಸೂಲಿ ಮಾಡಕ್ ಬಂದಿರೋದು. ನಿಮ್ಗೆ ತೆಗಿಯುವಾಗ ಗೊತ್ತಿಲ್ವಾ? ನಮಗ್ ಗೊತ್ತಿರ್ಲಿಲ್ಲ, ಅಮಾಯಕರು, ನಮಗ್ ಗೊತ್ತಿಲ್ಲ, ನಾವು ದಡ್ರು. ಎಷ್ಟು ಮೋಸ ಇದೆ ಅಂತ ನಮಗೆ ಅಂತ ಗೊತ್ತಾಗ್ಬೇಕು. ಹೌದು, ದೇವರ ಹೆಸರಲ್ಲಿ ಮೋಸ ಮಾಡಿದ್ದು ಅವರಲ್ಲ, ಅವ್ರದ್ದು ದೊಡ್ಡ ತಪ್ಪು ಅಲ್ವಾ? ನಾವು ಮೋಸ ಹೋಗಿದ್ದು. ದೇವ್ರು ಹೆಸರು ಹೇಳಿ ಮೋಸ ಮಾಡ್ತಾ ಇರೋದು ಇವ್ರು ಅಷ್ಟೇ. ನಾವು ನಮಗ್ ಮೋಸ ಹೇಳಿ ನಮ್ಗೆ ಇಷ್ಟು ಲಾಭ ಇದೆ, ಇಷ್ಟು ಅನ್ಯಾಯ ಇದೆ, ಇಷ್ಟು ಬಡ್ಡಿ ಕಟ್ತೀರಾ ಅಂತ ಏನಾದ್ರು ಗೊತ್ತಿತ್ತ ನಾವು? ಹೌದು. 8%, 7%, 6% ಅಂತ ನಮಗ್ ಹೇಳಿರೋದು ಇವ್ರು. ಹೌದು. ಕಟ್ಟುವಾಗ ತಗೊಳ್ಳುವಾಗ 8% ಬೀಳುತ್ತೆ, 5% ಬೀಳುತ್ತೆ, 6% ಬೀಳುತ್ತೆ, ಕಡಿಮೆ ಬಡ್ಡಿ ಅಂತ ಹೇಳೋದು. ಹೇಳೋದು ಮಾತ್ರ ಸರ್. ಆಮೇಲೆ ಕಟ್ಟಿದ್ದು ಯಾರು ಲೆಕ್ಕಾಚಾರ ಮಾಡುದಿಲ್ಲ. ಅವರ ಬಾಯಿ ಮಾತು ಅಷ್ಟೇ ಕೇಳೋದು ಹೊರತು ಪುಸ್ತಕ ತೆಗೆದು ಲೆಕ್ಕ ಮಾಡಿ ಅಂತ ಹೇಳಿದ್ರೆ ಅವ್ರು ಲೆಕ್ಕನೇ ಮಾಡಲ್ಲ. ಅವರಿಗೆ ಅದು ಅಗತ್ಯವೇ ಇಲ್ಲ. ಯಾಕಂದ್ರೆ ಲೆಕ್ಕ ಮಾಡಿದವರೆಲ್ಲ ನಮ್ಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ಹೌದು ಸರ್ ನೀವ್ ಹೇಳಿದ್ದು ಸತ್ಯ, ನಾವು ಇಷ್ಟು ತಗೊಂಡಿದ್ದು, ಇಷ್ಟು ಕಟ್ಟಿದ್ದೇವೆ, ಲೆಕ್ಕಾಚಾರ ಮಾಡುವಾಗ ಈಗ ನಮಗೆ ಗೊತ್ತಾಯ್ತು. ಮೊನ್ನೆ ಒಬ್ರು ಕೇಳಿದ್ರೆ ಅವ್ರಿಗೆ ಹೇಳ್ದೆ, ಹಿಂಗ್ ಮೈಕ್ರೋ ಬಡ್ಜೆಟ್ ಮಾಡ್ಸಿದ್ರೆ ಎಷ್ಟು ಸಾವಿರ ಮಾಡ್ಸಿದ್ರ ನೀವು? ಎಷ್ಟೊಂದ್ ಮಾಡ್ಸಿದೀನಿ. ವರ್ಷಕ್ಕೆ ಎಷ್ಟು ಕಟ್ತಾ ಇದೀರಾ? ಇಷ್ಟು ಕಟ್ತಾ ಇದೀನಿ. ಅದಕ್ ಬಡ್ಡಿ ಎಷ್ಟು ಕಟ್ತೀರಾ? 18,000 ರೂಪಾಯಿ ಹತ್ರ ಆಗುತ್ತೆ. 18,000 ರೂಪಾಯಿ ಆಗುತ್ತೆ. ನಿಮಗೆ ಎಷ್ಟು ಸಿಗುತ್ತೆ ಲಾಸ್ಟಿಗೆ ತಗೊಂಡ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಅಂದ್ರೆ, ಹೌದು ಅಷ್ಟು ಸಿಗೋದಿಲ್ಲ ನಂಗೆ ಗೊತ್ತು ಅಂತ ಆಮೇಲೆ ಅನ್ಕೋತಾರೆ. ಸಿಗೋದಿಲ್ಲ ಅಂತ ಗೊತ್ತು, ಮತ್ತೆ ಅದ್ ಕಟ್ಟದಿರೇನು? ನಾವು ಕಟ್ಟೋ ಉದ್ದೇಶಕ್ಕೆ, ಇನ್ಸೂರೆನ್ಸ್ ಕಟ್ಟೋ ಉದ್ದೇಶ ಅಂತಕ್ಕೆ ಅದೆಲ್ಲ ಹೇಳಿದೆ. 1 ವಾರ ಕಟ್ಲಿಕ್ಕೆ ಈಗ ಹಣ ಕಡಿಮೆ ಆಯ್ತು, ಏನೋ ಸಮಸ್ಯೆ ಇತ್ತು, ಕಟ್ಲಿಕ್ಕೆ ಆಗ್ಲಿಲ್ಲ, ಅವಾಗೆಲ್ಲ ಏನ್ ಹೇಳ್ತಾರೆ ಅವರು?
ಅವಾಗ ಜಗಳಕ್ಕೆ ಬರ್ತಾರೆ ಅಷ್ಟೇ, ಇನ್ನೆಂತದಿಲ್ಲ. ಅದೇ ಹಿಂಗೆ ಈಗ ನಾವು ಒಂದು ವಾರ ಕಟ್ಲಿಲ್ಲಲ್ಲ, ನಾನು ಹಾಸ್ಪಿಟ್ಲ್ ಅಲ್ಲಿ ಇದ್ದಾಗ ಎಲ್ಲ ಕಟ್ಟಿತ್ತೆ ನಾವು, ಅವಾಗೆಲ್ಲ ಕಟ್ಟಿ ಬಂದಿತ್ತು. ನಾವು ಅವಾಗೆಲ್ಲ ಇದೇ ಮಾಡಿಲ್ಲ ನಾವು ಅವಾಗ ನಾವು ಹಾಸ್ಪಿಟ್ಲ್ ಅಲ್ಲಿ ಇತ್ತ ಸುಮ್ನೆ ಅತ್ತಾಗ ಯಾರ ಕೈಲಿ ಕೊಡೋದು ಅತ್ತಾಗ ಕಟ್ಟಿ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ಅತ್ತಾಗ ಕಟ್ಟಿ ಬಿಡಿಸ್ತಾ ಇತ್ತು. ನಾನು ಈ ಸಾರಿ ಅದ್ ಏನಪ್ಪಾ ಅಂತಂದ್ರೆ ನಾನು ಒಂದ್ ಸಾಲ ಕೇಳಿದೆ, ಅದು ಕಡಿಮೆ ಮಾಡಿ ಕ್ಲಿಯರ್ ಮಾಡುವ ಅಂತ ಅಂದ್ಬಿಟ್ಟು 1.5 ಇತ್ತು. 1,30,000 ಕೊಡಿ, ಹಳೇದ್ 70,000 80,000 ಇದೆಯಲ್ಲ ಅದನ್ನ ಕ್ಲಿಯರ್ ಮಾಡ್ಬಿಡೋಣ, ಇನ್ನು ಉಳಿಕೆ ಒಂದ್ 50,000 ಸಿಗುತ್ತೆ, ಅದನ್ನ ಟರ್ನ್ ಓವರ್ ಮಾಡ್ಕೊಂಡು ಹೋಗಕ್ಕಾಗತ್ತೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಇವ್ರು ಅಷ್ಟರಲ್ಲಿ ಕಟ್ಲಿಲ್ವಲ್ಲ, ಹಂಗ್ ಕಟ್ಬೇಕು ಅಂತ ಕೇಳಿದ್ರು. ಇನ್ನು ಅರ್ಧ ಇದಾಗಿಲ್ಲ, ನೀವು ಇನ್ನೂ ಕಟ್ಬೇಕು ನೀವು ಅಂತ ಅಂದ್ರು. 1,500 ಅಲ್ಲ, 1 ಪೈಸಾ ಕಟ್ಟೋದಿಲ್ಲ. ನಂದ್ ಏನಿದೆ ಕೊಡಿ ನೀವು. ಹೌದು, 1 ಪೈಸಾ ಕಟ್ಟೋದಿಲ್ಲ. ನಮ್ಗೆ ಮೈಕ್ರೋ ಬಡ್ಜೆಟ್ ಎಂತ ಮಾಡಿದ್ರಿ, ನಮ್ದೆಲ್ಲ ಕ್ಲಿಯರ್ ಮಾಡಿ ನಿಮ್ ವ್ಯವಹಾರ ಬೇಕಿಲ್ಲ ಅಂತ ಅಂದೆ. ಮೈಕ್ರೋ ಬಜೆಟ್ ಬಾಂಡ್ ಇವಾಗ ನೋಡಿ ನನಗೂ ಕೊಟ್ಟಿದ್ದಾರೆ. ಅದು ಬಾಂಡ್ ಕೊಟ್ಟಿದ್ದಾರೆ, ಅದು ಬೇರೆ ಎಲ್ಲೂ ನೀವು ಕಟ್ಟಕ್ಕಾಗಲ್ಲ, ಬೇರೆ ಕಟ್ಟಕ್ಕಾಗಲ್ಲ, ಮತ್ತೆ ಅದು ಕ್ಲೈಮ್ ಮಾಡಕ್ಕೂ ಆಗಲ್ಲ, ಕ್ಲೋಸ್ ಮಾಡಕ್ಕಾಗಲ್ಲ, ಏನ್ ಮಾಡಕ್ಕಾಗಲ್ಲ. ಡೂಪ್ಲಿಕೇಟ್ ಬಾಂಡ್ ಕೊಟ್ಟಿದ್ದಾರೆ. ಯಾರು ಗಲಾಟೆ ಮಾಡ್ತಾರೆ ಅವರಿಗೆ ಮಾತ್ರ ಬಾಂಡ್ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ. ನಾನು ಗಲಾಟೆ ಮಾಡೋದಲ್ಲ, ಮೈಕ್ರೋ ಬಡ್ಜೆಟ್ ದುಡ್ಡು ದುಡ್ಡು ಎಲ್ಲ ವಜಾ ಹಾಕೊಂಡು ನನ್ ಮಿಕ್ಕಿದ್ ಎಷ್ಟಾಯ್ತು ಹೇಳಿ ನಾನು ಕಟ್ತೀನಿ ಅಂತ ಹೇಳಿದ್ದೀನಿ. ಒಳ್ಳೇದಾಯ್ತು ಅದೇ ತರ ಮಾಡಿ ನೋಡಿ. ನಾನು ಇಲ್ಲ ಅವ್ರು ಕೊಡೋದಿಲ್ಲ, ಅದು ತರ್ಸಿ ಕೊಡ್ತೀವಿ, ಆಮೇಲೆ ನಾನು ಅದು ಕ್ಲೈಮ್ ಆದ್ಮೇಲೆ ನಾನು ಕಟ್ಟೋದು, ಅಲ್ಲಿ ಗಂಟ ಕಟ್ಟೋದಿಲ್ಲ ಅಂತೆಲ್ಲ ಹೇಳಿರೋದು ನಾನು. ಒಳ್ಳೇದಾಯ್ತು ಅದೇ ತರ ಮಾಡಿ ನೋಡಿ. ಇಷ್ಟು ವರ್ಷ ನೀವು ಸಾಲ ತಗೊಂಡಿದ್ದಕ್ಕೆ ಬಡ್ಡಿ ಕೂಡ 5% ಗಿಂತ ಜಾಸ್ತಿ ಕಟ್ಟಿದಿರಲ್ವಾ? RBI ನಿಯಮ ಪ್ರಕಾರ ನಿಮಗೆ 5% ಗಿಂತ ಜಾಸ್ತಿ ಬಡ್ಡಿ ಕಟ್ಟುವಾಗಿಲ್ಲ. ಅಂದ್ರೆ ಕಟ್ಟಿದ್ರೆ ನಿಮ್ಗೆ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಅದು ವಾಪಸ್ ಬರ್ತದೆ. ಆಮೇಲೆ ಉಳಿತಾಯ ಕೂಡ ಅಷ್ಟೇ, ಉಳಿತಾಯಕ್ಕೆ ಸಪರೇಟ್ ಆಗಿ ಪಾಸ್ ಪುಸ್ತಕ ಇರಬೇಕು, ಸಾಲಕ್ಕೂ ಪಾಸ್ ಪುಸ್ತಕ ಇರಬೇಕು, ಸಂಘದ್ದು ಪಾಸ್ ಪುಸ್ತಕ ಇರಬೇಕು. ಮತ್ತೆ ಉಳಿತಾಯಕ್ಕೆ ಬಡ್ಡಿ ಬರ್ಬೇಕು, ಅದು ನಿಮ್ಮ ಉಳಿತಾಯ ಅಕೌಂಟಿಗೆ ಬರ್ತದೆ. ಮತ್ತೆ ನಿಮ್ಗೆ ಅದು ಯಾವಾಗ ಬೇಕೋ ಅದು ನೀವೇ ತಗೊಳ್ಬಹುದು. ಇನ್ಶೂರೆನ್ಸ್ ಅದು ಇದು ಕಡ್ಡಾಯ ಇಲ್ಲ, ಮಾಡುವಾಗ ಇಲ್ಲ, ಆದ್ರೆ ಇಲ್ಲಿ ಕಡ್ಡಾಯ ಮಾಡ್ತಾ ಇದ್ದಾರೆ. ವಾರದ ಬಡ್ಡಿ ಕಟ್ತಾ ಇದ್ದೀರಾ ನೀವು, ತಿಂಗಳಿಗೊಮ್ಮೆ ಇಲ್ಲ 3 ತಿಂಗಳಿಗೊಮ್ಮೆ ಕಟ್ಲಿಕ್ಕೆ ಇರುವಂತದ್ದು ಸಂಘದ ನಿಯಮದ ಪ್ರಕಾರ. ಆದ್ರೆ ಇಷ್ಟು ವರ್ಷದಿಂದ ನಮಗೆ ಮೋಸ ಆಗಿದೆ, ಈಗ ಬಿಡಬಾರ್ದು ಸರ್. ಇದ್ರ ಬಗ್ಗೆ ನೀವು ಒಂದು ಕಂಪ್ಲೇಂಟ್ ಕೊಡ್ಬೇಕು. ಈಗ ಹೈಕೋರ್ಟ್ ಇಂದ ಆದೇಶ ಆಗಿದೆ. ಯಾಕೆ ಆದೇಶ ಆಗಿದೆ ಅದನ್ನ ಕಾಪಿ ತಗೊಂಬಂದಿದೆ ನಾವು, ಹೈಕೋರ್ಟ್ ಇಂದ ಆದೇಶ ಕಾಪಿ. ನೋಡಿ ನೀವ್ ಹಿಂಗ್ ಹೇಳ್ತಿರಲ್ಲ, ನೋಡಿ ಹೈಕೋರ್ಟ್ ಇಂದ ಆದೇಶ ಆಗಿದೆ ತನಿಖೆ ಆಗ್ಬೇಕು ಅಂತ, ಇದಕ್ಕೆ ಏನ್ ಹೇಳ್ತೀರಾ? ಅದು ಗೊತ್ತಿಲ್ಲ, ಇಲ್ಲಿ ಜನರಿಗೆ ಅದು ಗೊತ್ತೇ ಆಗೋದಿಲ್ಲ ಸರ್. ನೀವು ಕಂಪ್ಲೇಂಟ್ ಒಂದು ಕೊಡಿ, ನೀವು ಕಂಪ್ಲೇಂಟ್ ಕೊಡಿ. ಯಾವ ತರ ಕಂಪ್ಲೇಂಟ್ ಕೊಡುದು ಅಂತ ನಾವು ಎಲ್ಲ ಹೇಳ್ಕೊಡ್ತೀವಿ. ನಿಮಗೆ ಆಗಿರುವ ಮೋಸದ ಬಗ್ಗೆ ನೀವು ಕಂಪ್ಲೇಂಟ್ ಕೊಡ್ಲೇಬೇಕು, ಯಾಕಂದ್ರೆ ನಿಮಗೆ ಆಗಿರುವಂತ ಮೋಸ ಇನ್ಯಾರಿಗೂ ಆಗ್ಬಾರ್ದು. ಅದೊಂದೇ ನಮ್ಮ ಉದ್ದೇಶ. ಸಾಲ ಕಟ್ಬೇಡಿ ಅಂತ ನಾವು ಹೇಳುದಿಲ್ಲ, 1 ರೂಪಾಯಿ ಇದ್ರು ನಮ್ಗೆ ಅವ್ರದ್ದು ಬೇಡ. ಆದ್ರೆ ನಮ್ಮಿಂದ ಏನು ಅವ್ರು ಲೂಟಿ ಮಾಡಿದ್ರೆ ಇಷ್ಟು ವರ್ಷದಿಂದ, ಅದಕ್ಕೆ ನಾವು 1 ರೂಪಾಯಿ ಕೂಡ ನಾವು ಬಿಡ್ಲಿಕ್ಕಿಲ್ಲ, ಅಷ್ಟೇ. ಹೌದು ಅಷ್ಟೇ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಮಾತಾಡಿ.